ಉಚಿತ ಕ್ಯಾನ್ಸರ್ ಸ್ಕ್ರೀನಿಂಗ್ ಜಾಗೃತಿ ಮತ್ತು ಸಮಾಲೋಚನಾ ಕಾರ್ಯಕ್ರಮ ಶಿಶು ಬೇಸಸ್ ಸಭಾಂಗಣದಲ್ಲಿ ನಡೆಯಿತು. ಶಿಶು ಜೀಸಸ್ ವೈದ್ಯಕೀಯ ಮಿಷನ್ ಮತ್ತು ಎಚೆ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರದಿಂದ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿತ್ತು. ಈ ಕಾರ್ಯಕ್ರಮವನ್ನು ಸೇಂಟ್ ಜೋಸೆಫ್ ಆಶ್ರಮದ ಉನ್ನತ ಪೀಠಾಧಿಪತಿ ಫ್ರೇ ವಿಲ್ಫ್ರೆಡ್ ರಾಡ್ರಿಗಸ್ ಉದ್ಘಾಟಿಸಿದರು. ಈ ಸಂದರ್ಭ ಮಾತನಾಡಿದ ಫ್ರಾಂಕ್ ವಿಲ್ಫ್ರೆಡ್ ರಾಡ್ರಿಗಸ್, ಕಳೆದ ಹಲವಾರು ವರ್ಷಗಳಿಂದ ತಾವು ಶಿಶು ಜೀಸಸ್ ಮೆಡಿಕಲ್ ಮಿಷನ್ ಅನ್ನು ಚಾಲನೆ ಮಾಡ್ತಾ ಇದ್ದೇವೆ. ಎಜೆ ಆಸ್ಪತ್ರೆ ಉಚಿತ ಕ್ಯಾನ್ಸರ್ ಸ್ಕ್ರೀನಿಂಗ್ ಜಾಗೃತಿ ಮತ್ತು ಸಮಾಲೋಚನೆಗಳನ್ನು ನಡೆಸಲು ಮುಂದೆ ಬಂದಿದೆ ಅಂತ ತಿಳಿಸಿದರು. ಬಳಿಕ ಮಾತನಾಡಿದ ಎಜೆ ಆಸ್ಪತ್ರೆ ಮತ್ತು ಸಂಶೋಧನಾ ಕೇಂದ್ರದ ವೈದ್ಯಕೀಯ ನಿರ್ದೇಶಕ ಡಾಕ್ಟರ್ ಪ್ರಶಾಂತ್ ಮಾರ್ಲಾ, ಅನೇಕ ಜನರು ಈ ಮಾರಣಾಂತಿಕ ರೋಗಕ್ಕೆ ತಮ್ಮ ಜೀವನವನ್ನು ಕಳೆದುಕೊಳ್ತಾ ಇದ್ದಾರೆ. ಇದನ್ನು ತಾವು ತಡೆಯಬೇಕಾಗಿದೆ. ಕ್ಯಾನ್ಸರ್ ಆರಂಭಿಕ ಹಂತದಲ್ಲಿ ಪತ್ತೆ ಹಚ್ಚಿದಾಗ ಮತ್ತು ಉತ್ತಮ ಚಿಕಿತ್ಸೆ ರೋಗಿಗಳಿಗೆ ಜೀವನವನ್ನು ನಡೆಸಲು ಸಹಾಯವನ್ನು ಮಾಡುತ್ತದೆ. ಈ ಭೀತಿಗೊಳಿಸುವ ರೋಗಕ್ಕೆ ಸರಿಯಾದ ಚಿಕಿತ್ಸೆ ಇಲ್ಲ. ಆದರೆ ಈಗ ಸನ್ನಿವೇಶವು ಬದಲಾಗಿದೆ. ಕ್ಯಾನ್ಸರ್ ಲಕ್ಷಣಗಳು ಮತ್ತು ರೋಗ ಲಕ್ಷಣಗಳು ಕಂಡು ಬಂದರೆ ಅವರ ಮೊದಲಿಗೆ ವೈದ್ಯರನ್ನ ಸಂಪರ್ಕಿಸಬೇಕು ಎಂದು ಅವರು ಹೇಳಿದರು. ಕಾರ್ಯಕ್ರಮದಲ್ಲಿ ಡಾಕ್ಟರ್ ವೆಂಕಟರಮಣ ಕಿನಿ, ಡಾಕ್ಟರ್ ಕವಿತಾ, ಡಾಕ್ಟರ್ ನವೀನ್ ರಾಡ್ರಿಗಸ್ ಮತ್ತು ಇತರರು ಉಪಸ್ಥಿತರಿದ್ದರು. ಕ್ಯಾನ್ಸರ್ ಅನ್ನೋದು ಎಲ್ಲರಿಗೂ ಆಗುವಂಥ ಒಂದು ರೋಗ. ಸಾಧಾರಣ ಎಲ್ಲ ಮನೆಯಲ್ಲಿ ತಮಗೆ ಗೊತ್ತಿರುವವರು ಅಥವಾ ನೆರೆಮನೆ ಅವರು ಯಾರಿಗಾದರೂ ಒಂದು ಕ್ಯಾನ್ಸರಿಂದ ಬಳಲ್ತಾ ಇರ್ತಾರೆ. ಈಗ ಕ್ಯಾನ್ಸರ್ನ ಸ್ಥಿತಿಗತಿಗಳೆಲ್ಲ ಚೇಂಜ್ ಆಗಿದೆ, ಮೊದಲಿನ ಆಗಲ್ಲ. ಏನಂತ ಹೇಳಿದ್ರೆ, ಈಗ ಕ್ಯಾನ್ಸರ್ ಅದರ ಮೊದಲಿನ ಹಂತದಲ್ಲಿ ನಾವು ಅದನ್ನು ಡಯಾಗ್ನೋಸಿಸ್ ಮಾಡಿಬಿಟ್ಟು ಅದಕ್ಕೆ ಸೂಕ್ತವಾದ ಟ್ರೀಟ್ಮೆಂಟನ್ನು ಕೊಟ್ಟರೆ ಅವರು ಸಾಧಾರಣ ಒಂದು 100ಕ್ಕೆ 95% ಜನರು ನಾರ್ಮಲ್ ಲೈಫ್ ಲೀಡ್ ಮಾಡಬಹುದು ಅಂತ ನಮ್ಮೊಂದು ಆಸೆ. ಮೊದಲು ಈ ಕ್ಯಾನ್ಸರ್ ಸ್ಕ್ರೀನಿಂಗ್ ಅಥವಾ ಅದಕ್ಕೆ ಬೇಕಾಗಿರೋ ಟ್ರೀಟ್ಮೆಂಟ್ಗಳು ನಮ್ಮ ಆಸುಪಾಸಿನಲ್ಲಿ ನಮಗೆ ಸಿಗ್ತಾ ಇದೆ. ಈಗ ನಾವು ಹೆಚ್ಚಿನ ಆಸ್ಪತ್ರೆಯವರು ಕೂಡ ಈ ಕ್ಯಾನ್ಸರಿನ ಬಗ್ಗೆ ಬೇಕಾಗುವಂಥ ಅದನ್ನು ಹುಡುಕುವಂಥ ವಿಧಾನಗಳಾಗಲಿ ಅಥವಾ ಅದಕ್ಕೆ ಬೇಕಾಗಿರುವಂಥ ಶಸ್ತ್ರಚಿಕಿತ್ಸೆ ಅಥವಾ ರೇಡಿಯೇಷನ್ ಅಥವಾ ಟ್ರೀಟ್ಮೆಂಟ್, ಮೆಡಿಕಲ್ ಥೆರಪಿ, ಇವೆಲ್ಲದಕ್ಕೂ ಕೂಡ ಕ್ಯಾನ್ಸರ್ ತಪಾಸಣಾ ಶಿಬಿರವನ್ನು ಇಲ್ಲಿ ಹಮ್ಮಿಕೊಂಡಿರುವುದು ನಿಜವಾಗಿಯೂ ಶ್ಲಾಘನೀಯ. ಯಾಕೆಂದರೆ ನಾವು ನಮ್ಮ ನೋವೆಲ್ಲ ಕಡೆ ಹೇಳ್ತೇವೆ, ಪೀಡಾ ಗೋಲ್ಕನ್ ಜೇಸು ದೈವಿಕ್ ವಾಯ್ಸ್ ಒಳ್ಳೆ ನಾಮತಕ ಬಹುದನೆ, ರೋಗಗಳನ್ನು ಗುಣಮುಖ ಮಾಡಿ ಒಬ್ಬ ದೈವಿಕ ವೈದ್ಯನೆಂದು ಅವರು ಹೆಸರುವಾಸಿಯಾದರು ಬಾಲ ಯೇಸು. ಆದ್ದರಿಂದ ಈ ಒಂದು ರೋಗಿಗಳನ್ನು ಗುಣಪಡಿಸುವುದು, ರೋಗಿಗಳ ಚಿಕಿತ್ಸೆ ಮಾಡೋದು ಕೂಡ ಕ್ರೈಸ್ತರ ಒಂದು ಕರ್ತವ್ಯ. ಏಕೆಂದರೆ ಯೇಸು ಕ್ರೈಸ್ತರು ಅಂಥ ಕೆಲಸ ಮಾಡಿದರು, ಕ್ರೈಸ್ತರ ಅನ್ಯಾಯಗಳು ಕೂಡ ಆ ಕೆಲಸ ಮಾಡಲೇಬೇಕು. ಮತ್ತು ಮಾಡೋದು ಕ್ರೈಸ್ತರಿಗೋಸ್ಕರ ಮಾತ್ರ ಅಲ್ಲ, ಕ್ರೈಸ್ತೇತರರು ಎಲ್ಲರಿಗೂ ಪ್ರತಿಯೊಬ್ಬ ಮಾನವನಿಗೋಸ್ಕರ. ಏಕೆಂದರೆ ನಾವೆಲ್ಲರೂ ದೇವರ ಮಕ್ಕಳು. ನನ್ನ ಒಂದು ಆಸೆ, ಬಹುಶಃ